ಮೊದಲು ಕಾಂಗ್ರೆಸ್ಸಲ್ಲಿದ್ದೀವಿ. ಸುಮಾರು ಕಾಂಗ್ರೆಸ್ಸಲ್ಲಿ 20 ವರ್ಷದಿಂದ ಕಾಂಗ್ರೆಸ್ಸಲ್ಲಿ ಕಾಂಗ್ರೆಸ್ ಇದರಾಗಿ ನಾವು ಕೆಲಸ ಮಾಡಿದ್ದೀವಿ. ಕಾಂಗ್ರೆಸ್ಸು ನಮಗೆ ಯಾವುದೇ ರೀತಿ ನಮಗೆ ಯಾವುದೋ ಒಂದು ಸಪೋರ್ಟ್ ಬಂದಿಲ್ಲ, ನಮಗೆ ಏನೂ ರೆಸ್ಪಾನ್ಸ್ ಮಾಡಿಲ್ಲ. ಒಂದು ಕಾಂಗ್ರೆಸ್ಸಿಂದ MLA ಆಗಿರ್ಬೋದು, ಒಬ್ಬ TP ನಂಬರ್ ಆಗಿರ್ಬೋದು, ಒಬ್ಬ ZP ಆಗಿರ್ಬೋದು, ಅವ್ರನ್ನ ಮೀಟ್ ಮಾಡಬೇಕಂದ್ರೆ ಇನ್ನೊಬ್ಬ ದೊಡ್ಡ ಲೀಡರ್ಗಳನ್ನ ಕರ್ಕೊಂಡು ಹೋಗಿ ಅವ್ರ ಹತ್ರ ಮಾತಾಡಬೇಕು. ಏನಾಗುತ್ತೆ ಅಂದರೆ, ಈಗ ನಮ್ಮ ರೇಷನ್ಗೆ ತೋಟಿಯಿಂದ ರೇಷನ್ ಬರುತ್ತೆ, ಒಂದು ಐಸ್ ಗಡ್ಡೆ ಬರುತ್ತೆ, ಅಲ್ಲಿಂದ ನಮ್ಮ ಪಂಚಾಯತ್ಗೆ ಫೋನ್ ಲಿಸ್ಟ್ ಬರುತ್ತೆ, ಅಲ್ಲಿಂದ ಏನು ಬರುತ್ತೆ, ಈ ಲೀಡ್ರ್ ಕೈಯಲ್ಲಿ ಬರುತ್ತೆ, ಈ ಲೀಡ್ರ್ ಕೈಯಿಂದ ಈ ಲೀಡ್ರ್ ಕೈಯಲ್ಲಿ ಬರುತ್ತೆ, ಈ ಲೀಡ್ರ್ ಕೈಯಿಂದ ಈ ಲೀಡ್ರಿಂದ ಈ ಲೀಡ್ರು, ಕಡೆಗೆ ನಮ್ಗೆ ಸಿಗೋದೆಷ್ಟು ಗೋಳಿ ಎಷ್ಟು. BJP ಪರವಾಗಿ ಆ ಥರ ಏನಿರಲ್ಲ. BJP ಪರವಾಗಿ ಆ ಥರ ಏನಿರಲ್ಲ. ಯಾವುದೇ ಫಂಡ್ ಬಂದರೂ, ಯಾರೇ ಮತ ನೀಡಿದ್ರು ಡೈರೆಕ್ಟಾಗಿ MLA ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆಗ ಆ ಉತ್ಸವದಿಂದ ಅದರಲ್ಲಿ ನಮ್ಮ ದೇಶದ ಪ್ರಧಾನಿ ಅವರು ಇದ್ದಾರಲ್ಲ, ಅವರಿಂದ ಅವ್ರ ಭರವಸೆಯಿಂದ ನಮ್ಮ ಸುಂದರಣ್ಣವ್ರಿಗೆ ಮತ ನೀಡಬೇಕು ಅಂತೇಳಿ, ಸುಂದರಣ್ಣವರೆಲ್ಲ BJP ಪರ ಯಾರೇ ನಿಲ್ತ್ರೂ ಅವ್ರಿಗೆ ಮತ ನೀಡಬೇಕಂತೇಳಿ ನಾವೆಲ್ಲರೂ ಸೇರ್ಪಡೆ ಆಗಿದ್ದೀವಿ. ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಒಂದು ವರ್ಷದಿಂದ ನಮ್ಮ ಭಾಜಪ ಪಕ್ಷ, ನಮ್ಮ ನರೇಂದ್ರ ಮೋದಿಯವರ ನೇತೃತ್ವ ಹಾಗೂ ನಮ್ಮ ಕರ್ನಾಟಕ ಸರ್ಕಾರ ಬಸವರಾಜ ಬೊಮ್ಮಾಯಿಯವರ ನೇತೃತ್ವ ಮತ್ತು ನಮ್ಮ ಕೋಲಾರ ಜನಪ್ರಿಯ ಸಂಸದರಾದಂಥ ಎಸ್ ಮುನ್ಸ್ವಾಮಿ ಅಣ್ಣನವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಪ್ರತಿಯೊಂದು ಪಂಚಾಯತಿನಲ್ಲೂ ಕೂಡ ಅನೇಕ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಇವತ್ತು JDS ಮತ್ತು ಕಾಂಗ್ರೆಸ್ಗಳನ್ನು ತೊರೆದು ನಮ್ಮ BJP ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಮೋತ್ಪಲ್ಲಿ ಪಂಚಾಯತಿನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳಾದಂಥ ನಮ್ಮ ಆನಂದ್ ಅವರು ಹಾಗೂ ಮತ್ತು ನಮ್ಮ ರಾಮೇಗೌಡರು ಹಾಗೆ ನಮ್ಮ ಪ್ರಭುವರ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ನಮ್ಮ ಮಿಂಡಳ್ಳಿ ಸುಬ್ರಹ್ಮಣ್ಯ ಇರ್ಬೋದು, ಮತ್ತು ನಮ್ಮ ಆಚಂಪಲ್ಲಿ ಮಂಜುನಾಥ್ ಅವರು ಇರ್ಬೋದು, ಮತ್ತು ಕೊಂಡಳ್ಳಿ ನಮ್ಮ ಸುಬ್ರಹ್ಮಣ್ಯ ಅವರು ಇರ್ಬೋದು. ಇವತ್ತು 3 ಜನ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳು ನಮ್ಮ ಭಾಜಪದ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ, ನಮ್ಮ ಕಾರ್ಯವೈಖರಿಗಳನ್ನು ಮೆಚ್ಚಿ ಇವತ್ತು ಸೇರ್ಪಡೆ ಆಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು ಶುಭ ಕೋರ್ತೇನೆ. ಅದೇ ಥರ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದಲ್ಲಿ ಏನೀಗ ನಮ್ಮ ಸದಸ್ಯರು ಸೇರ್ಪಡೆ ಆಗಿದ್ದಾರೆ, ಅವರಿಗೆ ಒಳ್ಳೆಯ ಸ್ಥಾನಮಾನಗಳನ್ನು ಕೊಟ್ಟು ಅವ್ರನ್ನ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಅವಕಾಶಗಳನ್ನು ಕೊಟ್ಟು ಅವ್ರ ಜೊತೆಯಲ್ಲಿ ನಾವು ನಮ್ಮ ಪಕ್ಷ ಮತ್ತು ನಾವು ಕೂಡ ನಾವು ಜೊತೆಯಲ್ಲಿ ನಿರಂತರವಾಗಿ ಜೊತೆಯಲ್ಲಿ ಇರ್ತೀವಿ. ಅವ್ರನ್ನ ಬೆಳೆಸುವಂಥ ಕೆಲಸಗಳು ಕೂಡ ನಾವು ಮಾಡ್ತೀವಿ. ಖಂಡಿತ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಈ ಒಂದು ನಮ್ಮ ಮುಳಬಾಗಿಲು ಕ್ಷೇತ್ರದಲ್ಲಿ ಇತ್ತೀಚೆಗೆ ನಡೀತಾ ಇರೋಂಥ ಪ್ರತಿಯೊಂದು ಪಂಚಾಯತಿನಲ್ಲಿ ಕೂಡ ನಮ್ಮ ಯುವಕರು ಅವರು ಒಂದು ಸ್ವಇಚ್ಛೆಯಿಂದ ಬಂದು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರೋದು ನಮಗೆ ತುಂಬ ಸಂತೋಷ ತರುವಂಥ ವಿಚಾರ ಆಗಿರ್ಬೋದು. ಪ್ರತಿಯೊಂದು ಹಳ್ಳಿಯಲ್ಲಿನಲ್ಲೂ ಕೂಡ, ಪ್ರತಿಯೊಂದು ಪಂಚಾಯತಿನಲ್ಲೂ ಕೂಡ ಮೋದಿ ಟೀಮ್ ಅಂತ, ಪ್ರತಿಯೊಂದು ಮೋದಿ ಟೀಮ್ ಅಂತ, ಮೋದಿ ಬಾಯ್ಸ್ ಅಂತ ಒಂದು ಟೀಮ್ಗಳು ಮಾಡ್ಕೊಂಡಿದ್ದಾರೆ. ಸೊ ಇದು ಪ್ರತಿ ಪಂಚಾಯತಿನಲ್ಲೂ ಕೂಡ ಇದು ವಿಸ್ತಾರವಾಗಿ ಹೋಗ್ತಾ ಇರೋದು ನಮಗೆ ತುಂಬ ಸಂತೋಷಕರವಾದ ವಿಚಾರ. ಖಂಡಿತ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಹೊಸ ಮುಳಬಾಗಿಲನ್ನು ಕಟ್ಟಬೇಕು. ನಾವು ಈ ಸತಿ ಮುಂದೆ ಮುಂಬರುವ 2023 ಏನೋ ನಮ್ಮ MLA ಎಲೆಕ್ಷನಲ್ಲಿ ಖಂಡಿತ ನಾವು ಜೈಬೇರಿಯನ್ನು ಗಳಿಸ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಏನಕ್ಕೆ ಅಂತ ನಮ್ಮ ಒಂದು ಮುಳಬಾಗಿಲು ಕ್ಷೇತ್ರದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮೊದಲನೇದಾಗಿ ನಮ್ಮ ಮುಳಬಾಗಿಲು ಕ್ಷೇತ್ರ ನಾವು BJPಯಲ್ಲಿ ನಾವು ಖಾತೆ ತೆರೀಬೇಕಾಗಿತ್ತು. ಕೆಲವು ಕಾರಣಾಂತರಗಳಿಂದ ಆಗಲಿಲ್ಲ. ಯಾಕಂದರೆ ನಮ್ಮ ವೋಟರ್ಸು ನಮ್ಮ ಸಂಸದರ ಎಲೆಕ್ಷನಲ್ಲಿ 1,08,000 ಜನ ವೋಟ್ ಹಾಕಿದ್ದಾರೆ. ಸೊ ಆ 1,08,000 ಜನ ನಮ್ಮ MLA ಎಲೆಕ್ಷನ್ಗೆ ಕನ್ವರ್ಟ್ ಆಗಬೇಕು. ಆ ಕನ್ವರ್ಟ್ ಆಗೋಂಥ ಪ್ರತಿಯೊಂದು ಕಾರ್ಯಗಳು ಕೂಡ ನಾವು ಮಾಡ್ತಾಯಿದ್ದೀವಿ. ಖಂಡಿತ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಮುಳಬಾಗಿಲು ಕ್ಷೇತ್ರದಲ್ಲಿ BJP ಕಟ್ಟಬೇಕು, ಒಂದು ಮಾದರಿ ಕ್ಷೇತ್ರವನ್ನಾಗಿ ನಾವು ಮಾಡಬೇಕಂತ ಎಲ್ಲರೂ ಕೂಡ ನಮ್ಮ ಹಿರಿಯ ನಾಯಕರಿಗೂ ಕೂಡ ನಾವೆಲ್ಲ ಕೂಡ ಪಣತೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ತಾಲೂಕು ಗ್ರಾಮಾಂತರ ಅಧ್ಯಕ್ಷರಾದಂಥ ನಮ್ಮ ಅಶೋಕ್ ರೆಡ್ಡಿ ಅವರಿರ್ಬೋದು, ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದಂಥ ವಿಶ್ವನಾಥ್ ರೆಡ್ಡಿ ಅವರಿರ್ಬೋದು, ಮತ್ತು ಹಾಗೆ ನಮ್ಮ ಮುಳಬಾಗಿಲು ಕ್ಷೇತ್ರದ ನಮ್ಮ ಪಕ್ಷದ ವತಿಯಿಂದ ವಿಸ್ತಾರಕರಾಗಿ ಬಂದಿರುವ ನಮ್ಮ ಹರಿಹಳ್ಳಿಯಣ್ಣ ಇರ್ಬೋದು, ಅದೇ ಥರ ನಮ್ಮ ಗಿರಿಯಣ್ಣ ಇರ್ಬೋದು, ನಮ್ಮ ಮಂಜು ಅವರು ಇರ್ಬೋದು, ಮತ್ತು ಅನೇಕ ನಾಯಕರ ಉಪಸ್ಥಿತಿಯಲ್ಲಿ ನಮ್ಮ ಸತೀಶ್ ಅವರು ಇರ್ಬೋದು. ಎಲ್ಲರೂ ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರ ಒಂದು ಉಪಸ್ಥಿತಿಯಲ್ಲಿ ಎಲ್ಲರೂ ಕೂಡ ಸೇರ್ಪಡೆ ಆಗಿದ್ದಾರೆ. ಖಂಡಿತ ಅವರಿಗೆಲ್ಲ ಶುಭ ಕೋರುತ್ತಾ ಮುಂದೆ ಒಳ್ಳೆಯದಾಗಲಿ. ನಾವೆಲ್ಲ ರೀತಿಯಲ್ಲೂ ಕೂಡ ಅವರಿಗೆ ಮುಂದಿನ ದಿನಗಳಲ್ಲಿ ನಾವು ಸಹಕಾರ ಮಾಡ್ತೀವಿ, ಎಲ್ಲ ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.